ತಲಪಾಡಿ ಟೋಲ್ ಗೇಟ್ ಅಧಿಕಾರಿಗಳ ಇಬ್ಬಗೆಯ ನೀತಿಯ ವಿರುದ್ಧ ನ್ಯಾಯ ಸಿಗದ ಮಂಜೇಶ್ವರದ ಸ್ಥಳೀಯರು ತಲಪಾಡಿ ಪಂಚಾಯತ್ನ ಸಹಕಾರವನ್ನು ಕೋರಿಕೊಂಡು ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಮುಂದಿನ ಹೆಜ್ಜೆಯಾಗಿ ಬುಲ್ಡೋಸರ್ ಮೂಲಕ ಬೈಪಾಸ್ ರಸ್ತೆಯ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಟೋಲ್ ಅಧಿಕಾರಸ್ಥರ ಅನ್ಯಾಯವನ್ನು ವಿರೋಧಿಸಿದ ಗ್ರಾಮಸ್ಥರು ಇದೀಗ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧೀನದಲ್ಲಿರುವ ತಲಪಾಡಿ ಮರಿಯಾಶ್ರಮ ಚರ್ಚ್ನ ಹಿಂಭಾಗದಲ್ಲಿರುವ ಹಳೆಯ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಸೇತುವೆಯನ್ನು ನಿರ್ಮಿಸಿ ಸಂಚಾರಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸುವ ಉದ್ದೇಶದಿಂದ ಮರಿಯಾಶ್ರಮ ಚರ್ಚ್ನ ಹಿಂಭಾಗದಿಂದ ಶುಕ್ರವಾರ ಸಂಜೆ ಟೋಲ್ಗೇಟ್ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ರಸ್ತೆಯನ್ನು ಸಂಚಾರ ಯೋಗ್ಯವನ್ನಾಗಿ ಮಾಡುವ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಈ ವಿಷಯದಲ್ಲಿ ಮಂಜೇಶ್ವರದ ಜನತೆ ಜಾತಿ ಮತ ಭೇದ ಹಾಗೂ ರಾಜಕೀಯಗಳನ್ನು ಮರೆತು ಒಂದಾಗಿರುವುದು ಹೋರಾಟ ಸಮಿತಿಗೆ ಇನ್ನಷ್ಟು ಪುಷ್ಟಿ ಲಭಿಸಿದಂತಾಗಿದೆ. ಜೊತೆಯಾಗಿ ಸೇತುವೆಗೆ ಬೇಕಾದ ಫಂಡ್ನ ವ್ಯವಸ್ಥೆಗೆ ಮಂಜೇಶ್ವರ ಶಾಸಕರು ಮುತುವರ್ಜಿ ವಹಿಸಿರುವುದು ಹಾಗೂ ಮಂಜೇಶ್ವರ ಗ್ರಾಮ ಪಂಚಾಯತ್ ಆಡಳಿತ ಸಮಿತಿ ಪೂರ್ಣ ಬೆಂಬಲ ನೀಡುತ್ತಿರುವುದು ಬೈಪಾಸ್ ರಸ್ತೆಯ ನಿರ್ಮಾಣದ ಯಶಸ್ಸನ್ನು ಎತ್ತಿ ತೋರಿಸುತ್ತಿದೆ. ತಲಪಾಡಿ ಗ್ರಾಮ ಪಂಚಾಯಿತಿಗೊಳಪಟ್ಟ ವಾಹನಗಳಿಗೆ ಉಚಿತ ಸಂಚಾರಕ್ಕೆ 450 ವಾಹನಗಳಿಗೆ ಅನುವು ಮಾಡಿಕೊಟ್ಟಿರುವುದಾಗಿ ಬಹಿರಂಗವಾಗಿ ಹೇಳಿಕೆಯನ್ನು ನೀಡುತ್ತಿರುವ ಟೋಲ್ಗೇಟ್ ನಿರ್ವಾಹಕರು ಮಂಜೇಶ್ವರ ಗ್ರಾಮ ಪಂಚಾಯಿತಿಗೊಳಪಟ್ಟವರಿಗೆ ಶುಲ್ಕವನ್ನು ವಿಧಿಸುತ್ತಿರುವುದರ ವಿರುದ್ಧ ಮಂಜೇಶ್ವರದ ಜನತೆ ಅದೆಷ್ಟೋ ಮನವಿಯನ್ನು ಸಲ್ಲಿಸಿ ಹಲವು ಪ್ರತಿಭಟನೆಗಳನ್ನು ನಡೆಸಿ ಕೂಡ ಟೋಲ್ ಬೂತ್ ನಿರ್ವಾಹಕರ ನಡುವೆ ಘರ್ಷಣೆಗಳು ಆಗಾಗ್ಗೆ ಸಂಭವಿಸುತ್ತಲೇ ಇದೆ ಹೊರತು ಯಾವುದೇ ಪರಿಹಾರ ಕಾಣಲು ಸಾಧ್ಯವಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಟೋಲ್ಗೇಟ್ ಕ್ರಿಯಾ ಸಮಿತಿ ಹಾಗೂ ಟೀಂ ಮಂಜೇಶ್ವರ ಸಂಘಟನೆ ಇದನ್ನೊಂದು ಸವಾಲಾಗಿ ತೆಗೆದು ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದೆ. ಶುಕ್ರವಾರದಂದು ಆರಂಭಗೊಂಡ ರಸ್ತೆ ಕಾಮಗಾರಿಗೆ ಕ್ರಿಯಾ ಸಮಿತಿ ಪದಾಧಿಕಾರಿಗಳಾದ ಸಂಜೀವ ಶೆಟ್ಟಿ, ಅಶ್ರಫ್ ಬಡಾಜೆ, ಜಬ್ಬಾರ್ ಪದವು, ಎಸ್ಎಂ ಬಶೀರ್, ಹನೀಫ್ ಕುಚ್ಚಿಕ್ಕಾಡ್, ಕುഞ്ഞി, ಆಲಿಕುಟ್ಟಿ, ಜಕರಿಯಾ, ಮುಸ್ತಫಾ ಮೊದಲಾದವರು ನೇತೃತ್ವ ನೀಡಿದರು. ಊರಿನ ನಾಗರಿಕರು ಒಟ್ಟಾಗಿ ಸೇರಿದರೆ ಏನನ್ನು ಮಾಡಬಹುದು ಎಂಬುದಕ್ಕೆ ನಮ್ಮ ಈ ತಲಪಾಡಿಯಲ್ಲಿ ಓಲ್ಡ್ ರೋಡಿನ ಇದನ್ನು ಕೂಡ ಸಾಕ್ಷಿಯಾಗ್ತದೆ. ಯಾಕೆಂದರೆ 50-60 ವರ್ಷಗಳ ಮೊದಲು ಈ ರೋಡು ಓಲ್ಡ್ ರೋಡ್ ಆಗಿ ನಾವು ನಡೆದುಕೊಂಡು ಅಥವಾ ಎತ್ತಿನ ಗಾಡಿಯಲ್ಲಿ ಅಥವಾ ಸೈಕಲ್ನಲ್ಲಿ ಹೋಗ್ತಾ ಇದ್ದಂತಹ ಈ ದಾರಿ ಇದು ನಮಗೆ ತುಂಬ ಪರಿಚಯ ಇರುವಂತಹ ದಾರಿ. ನಾವು ಸಣ್ಣದಿರುವಾಗಲೇ ಇಲ್ಲಿದ್ದಂಥ ಆ ಸಮಯದಲ್ಲಿ ನಮ್ಮ ಆ ಹೈವೇ ರೋಡಿನ ಸಂಕ ಬ್ರಿಡ್ಜ್ ಆಗಿರಲಿಲ್ಲ. ಅದು ಹೇಗೂ ಆಯಿತು. ಆದ ನಂತರ ಈ ಟೋಲ್ ಗೇಟ್ ಬಂದ ನಂತರ ಹಲವಾರು ಸಮಯ ಹೋಗಿ ನಾವು ಅಲ್ಲಿ ಪ್ರತಿಭಟನೆ ಹಾಗೂ ನಮ್ಮ ಸ್ಥಳೀಯರಿಗೆ ಒಂದು ಫ್ರೀ ಪಾಸನ್ನು ಕೊಡಬೇಕು ಎಂಬಂತಹ ಕಾನೂನಿನ ಪ್ರಕಾರ ನಮಗೆ ಬೇಕು ಅಂತ ಹೇಳುವುದನ್ನು ಕೇಳಿಕೊಂಡಿದ್ದೆವು. ಅವರು ನಮ್ಮನ್ನು ಇವತ್ತು ನಾಳೆ ಎಂದು ಮೀನಮಾಸ ಎಣಿಸುತ್ತಾ ಮೊನ್ನೆಯವರೆಗೆ ನಮ್ಮನ್ನು ಅವರು ಹಿಂದಿಕ್ಕಿಕೊಂಡು ಬಂದರು. ಆದ್ದರಿಂದ ನಾಗರಿಕರು ಎಲ್ಲರೂ ಸೇರಿಕೊಂಡು ಆ ಹಳೆಯ ಮಾರ್ಗವನ್ನು ಪುನರ್ಜೀವನಗೊಳಿಸಿ ಅಲ್ಲಿ ಒಂದು ಸಣ್ಣ ಸಂಕವನ್ನು ಕಟ್ಟಿದರೆ ನಮ್ಮ ಊರಿನ ಜನರಿಗೆ ತುಂಬ ಪ್ರಯೋಜನವಾದೀತು ಎಂಬಂತಹ ಒಂದೇ ಒಂದು ಉದ್ದೇಶದಿಂದ ನಾವು ಈ ಕೆಲಸದಲ್ಲಿ ತೊಡಗಿದ್ದೇವೆ. ಆದಷ್ಟು ಬೇಗ ಈ ಬ್ರಿಡ್ಜಿಯ ಕೆಲಸ, ಈ ಸಂಕವನ್ನು ದಾಟಿ ಈ ಹೊಳೆಯ ಆ ಕಡೆಯಲ್ಲಿ ಕೂಡ 50 ಮೀಟರ್ನಷ್ಟು ನಮ್ಮ ಮಂಜೇಶ್ವರ ಪಂಚಾಯತಿಗೆ ಸಂಬಂಧಪಟ್ಟಂತಹ ಸ್ಥಳ ಇದೆ. ಅದನ್ನು ಮೊನ್ನೆ ನಮ್ಮ ಇಲ್ಲಿಯ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಬಂದು ನೋಡುವಾಗ ನಮ್ಮ ಈ ಸರ್ವೆಯ ಕಲ್ಲು ಆ ಹೊಳೆ ಕಳೆದು 50 ಕಿಲೋಮೀಟರ್ ಕೂಡ ಆಚೆ ಇದೆ. ಆದ್ದರಿಂದ 5-6 ಎಕರೆ ಸ್ಥಳ ನಮ್ಮ ಮಂಜೇಶ್ವರ ಗ್ರಾಮ ಪಂಚಾಯಿತಿಗೆ ಅಥವಾ PWDಗೆ ಸಿಕ್ಕುವಂತಹ ಸ್ಥಳ ಇದು. ಅಲ್ಲದಿದ್ದರೆ ಅಲ್ಲಿಗೆ ಅದು ಬೀಡು ಅಲ್ಲಿಗೆ ಹಾಳಾಗಿ ಹೋಗುವಂತಹ ಸ್ಥಳವನ್ನು ಎಲ್ಲರೂ ಊರಿನವರು ಎಲ್ಲ ಜಾತಿ ಮತ ರಾಜಕೀಯವನ್ನು ಮರೆತು ಎಲ್ಲರೂ ಒಟ್ಟಾಗಿ ಸೇರಿದರೆ ಎಂತಹ ಕಠಿಣವಾದ ಕೆಲಸವನ್ನು ಮಾಡಬಹುದು ಎಂಬುದಕ್ಕೆ ಇದೇ ಸಾಕ್ಷಿ. ರೆಹಮಾನುದ್ದೇವರ V4 ನ್ಯೂಸ್ ಮಂಜೇಶ್ವರ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.